ಫ್ರೆಂಡ್ಸ್, ನಾವೀಗ ಚೆಕ್ಔಟ್ ಮಾಡ್ತಾ ಇದ್ದೇವೆ. ರೂಮಿಗೆ ಬಂದಲೇ ಹೇಳಿಲ್ಲ ನಾವು. ನಿನ್ನೆ ನೈಟ್ ನಾವು ರೂಮಿಗೆ ಬಂದು ಇಲ್ಲಿ ಸ್ಟೇ ಆದ್ವಿ. ಇವತ್ತು ಫ್ರೆಶ್ ಅಪ್ ಆಗಿ ಈಗ ಚೆಕ್ಔಟ್ ಮಾಡ್ತಾ ಇದ್ದೇವೆ ರೂಮಿಂದ. ಸೊ ಇವಾಗ ನೆಕ್ಸ್ಟ್ ಪ್ಲೇಸಸ್ ಅನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ತುಂಬಾ ಚೆನ್ನಾಗಿದೆ ಅಂತಿದೆ. ಸರಿ, ಹಾಗಾದ್ರೆ ವಿಡಿಯೋ ನೋಡ್ತಾ ಇರಿ, ಬನ್ನಿ. ಫ್ರೆಂಡ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಹೋಗೋಕ್ಕಿಂತ ಮೊದಲು ನಾವು ಒಂದು ಚಾ ಕುಡ್ದು ಹೋಗುವ. ನಮ್ಗೆ ಫೈನಲಿ ನಮ್ಗೆ ಒಂದು ವೆಜ್ ಹೋಟೆಲ್ ಸಿಕ್ಕಿತ್ತು. ದೇವರ ದಯದಲ್ಲಿ ನಮ್ಗೆ ಹುಡುಕಿ 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 ಸಾಕಾಗಿ ಹೋಗಿತ್ತು. ಸೊ ಅದು ನಮ್ಮ ಊರಿದ್ದು ಉಡುಪಿ ಹೋಟೆಲೇ ಸಿಕ್ಕಿತ್ತು. ಸೊ ಹೋಗುವ, ಬನ್ನಿ. ಮೊಬೈಲ್ ಇದೆಯಲ್ಲ. ಹೇಳು, ನೀನು ಹೇಳು. ಸೆಟ್ ದೋಸೆ. ವಯನಾಡಲ್ಲಿ ತುಳು ಹೋಟೆಲ್, ಉಡುಪಿ ಹೋಟೆಲ್ ಅಲ್ಲಿ ಅವರಿಗೆ ತುಳು ಬರ್ತದೆ. ತುಳುವಲ್ಲೇ ಮಾಡ್ತಾರೆ. ಕೇರಳ ಸ್ಪೆಷಲ್ ಎಂತ ಇದು? ಅಪ್ಪಮ್ಮ. ಅವ್ರ ಹತ್ರ ಕೇಳಿ. ಅಪ್ಪ ಮತ್ತೆ ಬಟಾಟೆ ಗಸಿ. ನಮ್ಮ ಆರ್ಡರ್ ಮಸಾಲೆ ದೋಸೆ ಬಂತು. ಹೇಗುಂಟು ಅಂತ ಟೇಸ್ಟ್ ಮಾಡಿ ಹೇಳಿ. ಸೈಜಲ್ಲಿ ಕೂಡ ತುಂಬಾ ದೊಡ್ಡದುಂಟು. ಟೇಸ್ಟ್ ಹೇಗುಂಟು ಅಂತ ಹೇಳ್ತೇನೆ. ಚಟ್ನಿ, ಸಾಂಬಾರು ಮತ್ತೆ ಇದೆಂತದ್ದು ಕೊಟ್ಟಿದ್ದಾರೆ. ಇದು ಇನ್ನೊಂದರ ಫ್ರೆಂಡ್ಸ್, ಇವಾಗಷ್ಟೇ ನಮ್ದು ತಿಂಡಿ ಆಯ್ತು. ತಿಂಡಿ ಎಲ್ಲ ಸೂಪರ್ ಆಗಿತ್ತು. ಒಬ್ರು ಸೆಟ್ ದೋಸೆ ಆರ್ಡರ್ ಮಾಡಿದ್ರು, ಇನ್ನೊಬ್ರು ಅಪ್ಪಮ್ಮ ಆರ್ಡರ್ ಮಾಡಿದ್ರು, ಮತ್ತೆ ನಾವು ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ. ತಿಂಡಿ ಎಲ್ಲ ಟೇಸ್ಟ್ ಅಲ್ಲಿ ಕೂಡ ಸೂಪರ್ ಆಗಿತ್ತು. ಯಾಕೆಂದ್ರೆ ಇದು ಉಡುಪಿ ಹೋಟೆಲ್. ಎಷ್ಟಾದ್ರೂ ನಮ್ದು ಉಡುಪಿ ಹೋಟೆಲ್ ಅಲ್ವಾ, ನಮ್ಮ ಊರಿನ ಹೋಟೆಲ್. ಹೌದು, ನಮ್ಮ ಊರಿನ ಹೋಟೆಲ್. ಈ ಉಡುಪಿ ಹೋಟೆಲ್ ಅಂತ ಹೇಳಿದ್ರೆ ಅದೊಂದು ಸ್ಟೈಲೇ ಬೇರೆ ಅವರದ್ದು. ಅವರು ಸರ್ವ್ ಮಾಡೋ ರೀತಿಯಾಗಿ. ನಾವು ಬೇರೆ ಊರಿಗೆ ಹೋದಾಗ ನಮ್ಮ ಊರಿನ
ಮಾಡಿದ್ರೆ ಅದನ್ನ ನೋಡ್ಲಿಕ್ಕೆ ಒಂದು ಖುಷಿನೇ ಒಂದು ಬೇರೆ. ನಮ್ಮ ಊರಿನ ಹೋಟೆಲ್ ನೋಡುವಾಗ ನಮ್ಗೊಂದು ಖುಷಿನೇ ಬೇರೆ. ಅವರದೊಂದು ಸರ್ವ್ ಮಾಡೋ ರೀತಿ ಆಗಿರಲಿ, ಮತ್ತೆ ಸರ್ವ್ ಮಾಡುವವರು ಕೂಡ ಅಷ್ಟೇ, ಅವರು ನಮ್ಮದು ತುಳುವಲ್ಲೇ ಮಾತಾಡ್ತಿದ್ರು. ನಮ್ಗೆ ಭಾರಿ ಖುಷಿ ಆಯ್ತು, ಯಾಕಂದ್ರೆ ನಾವು ಕೇರಳಕ್ಕೆ ಬಂದು ಅದು ಈ ವಯನಾಡಲ್ಲಿದ್ದೇವೆ, ಇಲ್ಲಿ ತುಳು ಅವರು ಮಾತಾಡೋದು ತುಂಬಾ ಅಪರೂಪ. ಇಲ್ಲಿ ಎಲ್ಲರೂ ಮಲಯಾಳಮೇ ಮಾತಾಡಿದೆ. ಇಲ್ಲಿ ವೆಜಿಟೇರಿಯನ್ ಹೋಟೆಲ್ ಫಸ್ಟ್ ಆಫ್ ಆಲ್ ಸಿಗಲ್ಲ. ನಾವು ಎಷ್ಟು ಹುಡುಕಿದ್ವಿ ಆವಾಗ ಲಾಸ್ಟ್ಗೆ ಇದು ಒಂದು ಹೋಟೆಲ್ ಸಿಕ್ತು, ನಮ್ಮ ಉಡುಪಿ ವೆಜಿಟೇರಿಯನ್ ಹೋಟೆಲ್. ನಮಗೆ ತುಂಬ ಖುಷಿ ಆಯಿತು. ಅವರ ದೋಸೆ ಮಾಡೋ ಸ್ಟೈಲ್ ಮತ್ತೆ ಅವರು ಮಾತಾಡೋ ಸ್ಟೈಲ್, ಇಷ್ಟು ದೂರದಲ್ಲಿ ಕೂಡ ನಮ್ಮ ತುಳುವವರಿದ್ದಾರೆ ಅಂದರೆ ನಮ್ಮ ಪಡುಬಿದ್ರಿಗೆ ತುಂಬ ಹೆಮ್ಮೆಯ ವಿಷಯ. ಸೊ ಉಡುಪಿ ಹೋಟೆಲ್ ಮತ್ತೆ ಆಲ್ಮೋಸ್ಟ್ ಆಲ್ ಇಂಡಿಯಾ ಕೂಡ ಇದೆ, ಎಲ್ಲ ಕಡೆ ಕೂಡ ಇರ್ತದೆ. ಬಟ್ ನಮಗೆ ಇಲ್ಲಿ ಸಿಕ್ಕಿದೆ ನಮ್ಮ ಪುಣ್ಯ. ಅವರು ಹೇಗೆ ಸರ್ವ್ ಮಾಡ್ತಾರೆ ಅಂದರೆ ಖಾಲಿ ಪ್ಲೇಟಲ್ಲಿ ತಿಂಡಿ ಕೊಡೋದಲ್ಲ, ಪ್ಲೇಟಲ್ಲಿ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ತಿಂಡಿ ಇಟ್ಟು ಕೊಡ್ತಾರೆ. ಸೊ ನಮಗೆ ನಮ್ಮ ಊರಿನ ಹೋಟೆಲೇ ನೆನಪಾಯಿತು. ಸರಿ, ಹಾಗಾದರೆ ಇನ್ನು ನೆಕ್ಸ್ಟ್ ನಾವು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಲಾಗಲ್ಲಿ ನಾವಿಬ್ರು ಸಿಗ್ತೇವೆ. ಬಾಯ್ ಬಾಯ್.